ಅದ್ರ ಬಗ್ಗೆ ಕೀಳರಿಮೆ ಇಲ್ಲ. ನಾವು ಆರಾಧನೆ ಮಾಡ್ತೇವೆ, ಮನೆಯಲ್ಲಿ ನಾವು ಆರಾಧನೆ ಮಾಡ್ತೇವೆ. ಈ ತುಳುನಾಡಿನಲ್ಲಿರೋ ಪ್ರತಿ ಮನೆಯವರು ದೈವದ ಆರಾಧನೆ ಮಾಡಿಯೇ ಮಾಡ್ತಾರೆ. ನಾನು ಯಕ್ಷಗಾನ ಕಲಾವಿದ. 2022ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕಲಾವಿದ ವೃತ್ತಿಪರವಾಗಿದ್ದೇನೆ. ಈಗ ನಾವು ಯಕ್ಷಗಾನ ಅಂದರೆ ಭಾರಿ ಪರಂಪರಾಗತವಾಗಿ ನಡೆಯುವಂಥ ಒಂದು ಪ್ರದರ್ಶನ. ಯಕ್ಷಗಾನ ಪೌರಾಣಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಆಮೇಲೆ ನಾಟಕ, ಈ ಎಲ್ಲ ಕಲೆ ಪ್ರದರ್ಶನ ಆಗುವಾಗ ನಮ್ಮ ಜಿಲ್ಲೆಯಲ್ಲಿ ನಾಗಾರಾಧನೆ, ಯಕ್ಷರಾಧನೆ, ಭೂತಾರಾಧನೆ ಅಂತ 3 ಆರಾಧನಾ ಕಲೆ ಇದೆ. ಭೂತಾರಾಧನೆ ಅಂದರೆ ದೈವ ಬರಲೇಬೇಕು. ಅದು ಈ 3 ಸಮ್ಮಿಳಿತವಾದದ್ದೇ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು. ಜನರಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಸಬ್ಜೆಕ್ಟ್ ಅದರಲ್ಲಿ ಇರುವಂಥದ್ದು. ಈಗ ಕೆಲವರು ದೈವದ ಇದು ಬರಬಾರ್ದು, ರಂಗಕ್ಕೆ ಬರಬಾರ್ದು, ಅದು ಅಪಚಾರ ಆಗ್ತದೆ ಅಂತ ಹೇಳಿ ಒಂದು ವರ್ಗದ ಉದ್ದೇಶಪೂರ್ವಕವಾಗಿ ಯಾವುದೇ ನಾವು ಅಂತ ಅವಹೇಳನ ಮಾಡುವಂಥ ವಿಚಾರವಿಲ್ಲ. ಯಾಕಂದರೆ ನಾವು ಆರಾಧನೆ ದೈವದ ಪಾತ್ರವೇ ರಂಗಕ್ಕೆ ಬರಬಾರ್ದು. ದೈವದ ಪಾತ್ರ ನಿಮ್ಮ ಯಕ್ಷಗಾನದಲ್ಲಿ ಬರಬಾರ್ದು. ಈಗ ಕಾಂತಾರ ಸಿನಿಮಾ ಆಯಿತು, ಅದರಲ್ಲಿ ದೈವದೇ ಪ್ರಧಾನ ಪಾತ್ರ ಇತ್ತು, ದೈವದ್ದೇ. ಅದೆಲ್ಲ ಆಗಬಾರ್ದು, ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನೋ ಒಂದು ಗೊಂದಲ ಸೃಷ್ಟಿ ಆಗ್ತಾ ಉಂಟು. ಕೆಲವು ಲಕ್ಷಣಗಳು ನಾವು ಅದನ್ನೇ ಅವಲಂಬಿಸಿ ಬದುಕುವವರು. ನಮಗೆ ದೇವರೆಲ್ಲ ರಂಗಕ್ಕೆ ಬರಬೇಕು, ನಾವು ಆ ಪಾತ್ರವನ್ನು ಮಾಡುವವರು. ದೇವರ ಪಾತ್ರವನ್ನು ಮಾಡ್ತೇವೆ, ದೈವದ ಪಾತ್ರವನ್ನು ಮಾಡ್ತೇವೆ. ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥದ್ದು. ಯಾವುದೇ ಕಾಲದ ನಮ್ಮಿಂದ ಅವಹೇಳನ, ಅದ್ರ ಬಗ್ಗೆ ಕೀಳರಿಮೆ ಇಲ್ಲ. ನಾವು ಆರಾಧನೆ ಮಾಡ್ತೇವೆ, ಮನೆಯಲ್ಲಿ ನಾವು ಆರಾಧನೆ ಮಾಡ್ತೇವೆ. ಈ ತುಳುನಾಡಿನಲ್ಲಿರೋ ಪ್ರತಿ ಮನೆಯವರು ದೈವದ ಆರಾಧನೆ ಮಾಡಿಯೇ ಮಾಡ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೆ ಇದೆ. ಕಲಾವಿದರು ಕೂಡ ಅದೇ ಸಮಾಜದವರು, ಅದೇ ಸಮುದಾಯಕ್ಕೆ ಸಂಬಂಧಪಟ್ಟವರು. ಒಂದು ವರ್ಗದವರು ಉದ್ದೇಶಪೂರ್ವಕವಾಗಿ ಕಲಾವಿದರನ್ನು, ಅಂದರೆ ಕಲಾವಿದರಿಗೆ ರಕ್ಷಣೆ ಇರಬಾರ್ದು, ಇಲ್ಲ ಅವರನ್ನು ಕೇಳುವವರು ಯಾರಿಲ್ಲ ಎನ್ನುವ ಭಾವನೆಯಿಂದ ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಬೇಕು ಎನ್ನುವಂಥ ಉದ್ದೇಶದಿಂದ ಈಗ ಬಂದಿದ್ದೇವೆ. ನಮಗೆ 1-2-3 ಕಡೆ ಸರಿ ನಾಟಕವು ನಿಲ್ಲಿಸುವಂಥ ಪ್ರಯತ್ನಗಳು ಮಾಡಿದ್ದಾರೆ. ನಮ್ಮೊಂದು ರಕ್ಷಣೆ ಕೊಡ್ಬೇಕು ಸರ್. ಅದು ನಾವೊಂದು 300 ಸೇರಿಸಿದ್ವಿ. ಒಂದು ಹಾಲಲ್ಲಿ ಸೇರಿ ಮನೆ ಬರ್ತಾರೆ ಹೋಗಿ ರಕ್ಷಣೆ ನಿರೀಕ್ಷೆ ಮಾಡ್ತಾರೆ.